ತುರುವೇಕೆರೆ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡ್ಡೇನಹಳ್ಳಿ ಹಾಗೂ ಹಾಲಪ್ಪ ಪ್ರತಿಷ್ಠಾನ ಇವರ ವತಿಯಿಂದ ಯುವ ಸಬಲೀಕರಣದ ಅಂಗವಾಗಿ ಕೌಶಲ್ಯ ಪಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳ ಕುರಿತಂತೆ ಮಾಹಿತಿಯನ್ನು ನೀಡಿ ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ, ಕೌಶಲ್ಯ ಆಧಾರಿತ ತರಬೇತಿಗಳು, ಸ್ವಯಂ ಉದ್ಯೋಗ ಮಾರ್ಗದರ್ಶನದಂತಹ ಲಭ್ಯ ಇರುವ ಯೋಜನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ತಿಪ್ಪೇಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಬಿ ಹನುಮಂತಯ್ಯ, ಗುಡ್ಡೇನಹಳ್ಳಿ ನಂಜುಂಡಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಪ್ರಾಂಶುಪಾಲರಾದ ಈಶ್ವರಪ್ಪ ಹಾಗೂ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಸುರೇಶ ಬಾಬು ಎಂ, ತುರುವೇಕೆರೆ. ಅವರ ಬ್ಯಾಚ್ಮೇಟ್ಸ್ ಹೇಳ್ತಾರೆ ನಿಮ್ಮ ಕಾಲೇಜು ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಯಾರ್ಯಾರು ಇಲ್ಲಿ ಸಾಧಕರಿದ್ದಾರೆ ಕಾಲೇಜಲ್ಲಿ ತಾಲೂಕಿಂದ ಓದೋರ್ನ ಮೊದಲನೇ ಪ್ರಾಶಸ್ತ್ಯ ಕೊಟ್ಟರು. ಇರ್ತಾರೆ ಪಬ್ಲಿಕ್ ಲೈಫಲ್ಲಿ ಇರೋರು ಇರ್ತಾರೆ, ಪಿಕ್ಚರ್ ಆಕ್ಟರ್ಗಳು ಇರ್ತಾರೆ, ಅವ್ರನ್ನ ಕರೆಸಿ ನಾವೇ ಬೇಡ ಅನ್ನಲ್ಲ. ಮೊದಲನೇ ಪ್ರಾಶಸ್ತ್ಯ ಇವ್ರಿಗೆ ಕೊಟ್ಟು ಅಧಿಕಾರಿಗಳಿಗೆ ಅಥವಾ ಯಾರಾದರೂ ಬಿಸ್ನೆಸ್ ಅಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ ಬಳಿಕೆ ಮೇಲೆ ಕೂತಿರತಕ್ಕಂಥ ಎಲ್ಲ ಗಣ್ಯರು, ಅದರಲ್ಲೂ ನಮ್ಮ ಜಿಲ್ಲಾ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಅಧಿಕಾರಿಗಳು ಅವರು ಇಲ್ಲಿಗೆ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅವರು, ಹಾಗೇನೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಅಧಿಕಾರಿಗಳಾದಂಥ ಶಿವಕುಮಾರ್ ಅವರು ಬಂದಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಕ್ಕೆ ಬಂದಿದ್ದಾರೆ ಕಾಲೇಜಿಗೆ? ನಿಮ್ಮ ಬಗ್ಗೆ ಇರತಕ್ಕಂಥ ಕಾಳಜಿ ಹಾಗೂ ಬದ್ಧತೆ, ಅದು ಒಂದೇ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನಾವುಗಳು ಸಹಿತ ಗ್ರಾಮಾಂತರದಿಂದ ಓದಿ ಅಧಿಕಾರಿಗಳಾಗಿದ್ದೀವಿ. ನಮ್ಮ ಮಕ್ಕಳು ಸಹಿತ ಅದಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡಲಿ ಅಂತೇಳಿ ಆ ಇಲಾಖೆ ಕಾರ್ಯಕ್ರಮಗಳನ್ನ, ಆ ಡಿಪಾರ್ಟ್ಮೆಂಟ್ಸ್ ಏನೇನು ಯೋಜನೆಗಳಿದ್ದಾವೆ ನಿಮಗೆ ಹೇಳಿ, ನಿಮ್ಗಳ ಮುಖಾಂತರ ಅದು ಸರಿಯಾಗಿ ಅನುಷ್ಠಾನ ಆಗ್ಬೇಕು. ಅದೊಂದೇ ಮನಸ್ಸಲ್ಲಿ